You only put this thing, huh? ನೀವೆಲ್ಲ ಇದೆಲ್ಲ ಕೆಳಗೆ ಹಾಕ್ತಿದ್ದು? ಬಸ್ ಆನ್ಲೈನ್ನಲ್ಲಿ ಫುಡ್ ಆರ್ಡರ್ ಮಾಡಿ ಕಾರಿನಲ್ಲೇ ಕುಳಿತು ಬರ್ಗರ್ ತಿನ್ನುತ್ತಿದ್ದ ಯುವಕರು ಕಾರಿನಿಂದ ಹೊರಗೆ ಕಸ ಎಸೆಯುತ್ತಿದ್ದುದನ್ನ ಕಂಡ ಬೈಕ್ ಸವಾರರೋರ್ವರು ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಉಡುಪಿ ನಗರದ ಬನ್ನಂಜೆಯಲ್ಲಿ ಈ ಘಟನೆ ನಡೆದಿದೆ. ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದಂತೆ ಯುವಕರು ಅತಿ ವೇಗದಲ್ಲಿ ಕಾರು ಚಲಾಯಿಸಿ ಎಸ್ಕೇಪ್ ಆಗಿದ್ದಾರೆ. ಕಾರಿನಲ್ಲೇ ಕುಳಿತು ರಸ್ತೆ ಬದಿ ಕಸ ಎಸೆಯುತ್ತಿದ್ದ ಯುವಕರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ನೀವೆಲ್ಲ ಇದೆಲ್ಲ ಕೆಳಗೆ ಹಾಕ್ತಿದ್ದು? ಬಸ್